ಏನಿದು ಈ ಕೇರಳ ಸ್ಟೋರಿ? ಯಾಕೆ ಈ ವಿವಾದಗಳ ಮಧ್ಯೆ ಓಡ್ತಾ ಇದೆ ಈ ಫಿಲಂ? ತಮಿಳುನಾಡು, ವೆಸ್ಟ್ ಬೆಂಗಾಲ್ ಹಾಗೂ ಇತರ ರಾಜ್ಯದಲ್ಲಿ ಬ್ಯಾನ್ ಮಾಡಿದ್ದಾರೆ ಈ ಸಿನಿಮಾವನ್ನ. ಎಲ್ಲಾ ಹುಡುಗಿಯರು ನೋಡ್ಲೇಬೇಕಾದಂತಹ ಸಿನಿಮಾ ಇದು. ಯಾಕೆ? ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನ ಖಂಡಿತವಾಗ್ಲೂ ಶೇರ್ ಮಾಡಲೇಬೇಕು. ದ ಕೇರಳ ಸ್ಟೋರಿ ಒಂದು ನೈಜ ಆಧಾರಿತ ಸಿನಿಮಾ. ಈ ಒಂದು ಸಿನಿಮಾದಲ್ಲಿ ಹಿಂದೂ ಕ್ರಿಶ್ಚಿಯನ್ ಹುಡುಗಿರ್ನ ಹೇಗೆ ಮುಸ್ಲಿಂ ಆಗಿ ಮತಾಂತರ ಮಾಡ್ತಾರೆ ಅಂತ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಾನ್ ಯಾಕೆ ಇವತ್ತು ಈ ಒಂದು ಫಿಲಂ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯಾಕಂದ್ರೆ ಇದು ಕೇವಲ ಫಿಲಂ ಅಲ್ಲ, ನಮ್ಮ ಪಕ್ಕದ ರಾಜ್ಯದಲ್ಲಿ ನಡೀತಾ ಇರುವಂತಹ ನೈಜ ಆಧಾರಿತ ಘಟನೆ. ಎಲ್ಲಾ ಹುಡುಗಿಯರು ನೋಡ್ಲೇಬೇಕಾದಂತಹ ಸಿನಿಮಾ ಇದು. ಎಸ್, ಇವತ್ತು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಈ ಸ್ಟೋರಿಯನ್ನ ನಾನು ಹೇಳ್ತಾ ಹೋಗ್ತೀನಿ. ಈ ಒಂದು ನೈಜ ಆಧಾರಿತ ಕತೆ ಶುರು ಆಗೋದು ನರ್ಸಿಂಗ್ ಕಾಲೇಜಿನಿಂದ. ಒಬ್ಳು ಹಿಂದೂ ಮಲಯಾಳಿ ಹುಡುಗಿ ತಾನು ಇಷ್ಟಪಟ್ಟ ನರ್ಸಿಂಗ್ ಕಾಲೇಜನ್ನ ಸೇರ್ಕೊಳ್ತಾಳೆ. ಆದ್ರೆ ವಿಚಿತ್ರ ಏನಪ್ಪಾ ಅಂದ್ರೆ, ಆ ನರ್ಸಿಂಗ್ ಕಾಲೇಜ್ನ ತನ್ನ ಹಾಸ್ಟೆಲ್ ಅಲ್ಲಿ 3 ಜನ ಹುಡುಗಿರ್ನ ಮೀಟ್ ಆಗ್ತಾಳೆ. ಆ ಒಂದು 3 ಜನರಲ್ಲಿ ಒಬ್ಳು ಕ್ರಿಶ್ಚಿಯನ್, ಇನ್ನೊಬ್ಳು ಹಿಂದೂ ಹಾಗೂ ಇನ್ನೊಬ್ಳು ಮುಸ್ಲಿಂ ಆಗಿರ್ತಾಳೆ. ಆ ಮುಸ್ಲಿಂ ಈ ಹಿಂದೂ ಹುಡುಗಿನ ಮನಸ್ಥಿತಿ ಹಾಗೂ ತನ್ನ ಇನೋಸೆಂಟ್ ಅನ್ನ ಯೂಸ್ ಮಾಡಿಕೊಂಡು ರಿಲೇಟಿವ್ ತರ ಮಾತಾಡ್ಕೊಂಡು ಪ್ಲಾನ್ ಮಾಡಿ ತನ್ನ ಜೊತೆ ಇರುವ ಮುಸ್ಲಿಂ ಹುಡುಗರ ಜೊತೆ ಮಾತನಾಡಿಸ್ತಾಳೆ. ಹಾಗೂ ಪಬ್ ಪಾರ್ಟಿ ಸುಟ್ಟೋಕೆ ಅಂತ ಟ್ರ್ಯಾಪ್ ಅಲ್ಲಿ ಬೀಳುವ ಹಾಗೆ ಮಾಡ್ತಾಳೆ. ಹಾಗೂ ಅವರ ದುರ್ಬಲ ಮನಸ್ಥಿತಿಯಿಂದ ಈಸಿಯಾಗಿ ಅವಳ ಟ್ರ್ಯಾಪ್ಗೆ ಬಿದ್ದ್ಬಿಡ್ತಾರೆ. ಆ ಒಂದು ಮುಸ್ಲಿಂ ಹುಡುಗಿ ಏನಿದ್ದಾಳೆ, ಅವಳು ಹಲವಾರು ರೀತಿಯಾಗಿ ಇವರ ಮನಸ್ಸನ್ನ ಅರ್ಥ ಮಾಡಿಕೊಂಡು ಇವರನ್ನೆಲ್ಲ ತನ್ನ ಕಡೆ ಸೆಳೆಯೋಕೆ ಟ್ರೈ ಮಾಡ್ತಾನೆ ಇರ್ತಾಳೆ. ಆಮೇಲೆ ಈ ಮುಸ್ಲಿಂ ಹುಡುಗಿ ಏನಿದ್ದಾಳೆ, ಅವಳು ಹೇಳ್ತಾಳೆ ಎಲ್ಲ ವಿಚಾರಗಳಿಗೂ ಆ ಅಲ್ಲಾ ಒಬ್ಬನೇ ಕಾರಣ ಅಂತ, ಹಾಗೂ ಅವನೇ ರಕ್ಷಕ ಅಂತ ಬ್ರೈನ್ ವಾಶ್ ಮಾಡ್ತಾಳೆ. ಹಾಗೂ ಸಿಚುವೇಶನ್ ನ ಕ್ರಿಯೇಟ್ ಮಾಡ್ತಾಳೆ. ಹಾಗೂ ಈ ಮತಾಂತರ ಮಾಡೋ ಗ್ರೂಪ್ ಏನಿದೆ, ಎಲ್ರೂ ಸೇರಿ ಪ್ಲಾನ್ ಮಾಡಿ ಈ ಹುಡುಗಿರ ಮೇಲೆ ಅಟ್ಯಾಕ್ ಮಾಡುತ್ತೆ. ಅಟ್ಯಾಕ್ ಮಾಡಿದ್ಮೇಲೆ ಮುಸ್ಲಿಂ ಹುಡುಗರು ತಾವೇ ಬಂದು ರಕ್ಷಣೆ ಮಾಡೋ ತರ ಆಕ್ಟ್ ಮಾಡ್ತಾರೆ. ಇಷ್ಟೆಲ್ಲ ಮಾಡಿದ್ಮೇಲೆ ನಮ್ಮ ಈ ಹಿಂದೂ ಹುಡುಗಿರು ಏನಿದ್ದಾರೆ, ಅವರೆಲ್ಲ ಅದನ್ನ ಸ್ಟ್ರಾಂಗ್ ಆಗಿ ನಂಬ್ತಾರೆ. ಹಾಗೂ ಈ ಒಂದು ಮುಸ್ಲಿಂ ಹುಡುಗಿ ಹೇಳಿದ ಹಾಗೆ ತಾನು ಕೂಡ ಬುರ್ಕಾ ಧರಿಸಿದ್ರೆ ಯಾರು ಏನು ಮಾಡಕ್ಕಾಗಲ್ಲ ಅನ್ನೋ ಒಂದು ವಿಚಾರಕ್ಕೆ ಬರ್ತಾರೆ. ಹಾಗೇನೆ ಬುರ್ಕಾ ಧರಿಸಿಕೊಂಡು ಎಲ್ಲಾ ಕಡೆ ಓಡಾಡ್ತಾರೆ. ಇದು ಆದ್ಮೇಲೆ ತನ್ನ ಗುಂಪಲ್ಲಿ ಇದ್ದ ಒಂದು ಕ್ರಿಶ್ಚಿಯನ್ ಹುಡುಗಿನ ಕ್ಲಿಯರ್ ಆಗಿ ಟ್ರ್ಯಾಪ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಅಷ್ಟು ಸುಲಭವಾಗಿ ಆ ಹುಡುಗಿ ಅವರನ್ನ ನಂಬೋಕೆ ರೆಡಿಯಾಗಿರಲ್ಲ. ಕ್ರಮೇಣ ಹಿಂದೂ ಹುಡುಗಿರು ತಮ್ಮ ಆಚರಣೆ ಸಂಪ್ರದಾಯಗಳನ್ನ ಬಿಟ್ಟೇ ಬಿಡ್ತಾರೆ. ಇಸ್ಲಾಂ ವಿಡಿಯೋ ಹಾಗೂ ಇಸ್ಲಾಮಿಕ್ ಬುಕ್ಗಳನ್ನ ಅವರು ಓದೋಕೆ ಸ್ಟಾರ್ಟ್ ಮಾಡ್ತಾರೆ. ದಿನಾಲೂ ಮನೆಯಲ್ಲಿ ಅದನ್ನೇ ಆರಾಧನೆ ಮಾಡ್ತಾರೆ. ತನ್ನ ಮನೆಗೂ ಹೋಗೋದನ್ನ ಕ್ರಮೇಣವಾಗಿ ಕಡಿಮೆ ಮಾಡ್ತಾರೆ. ತನ್ನ ಮನೆಯವರನ್ನ ನೋಡೋದನ್ನ ಕೂಡ ಈ ಹುಡುಗಿಯರು ನಿಲ್ಲಿಸಿಯೇ ಬಿಡ್ತಾರೆ. ವೀಕ್ಷಕರೇ, ತಿಳ್ಕೊಳ್ಳಿ ಎಷ್ಟು ಸ್ಟ್ರಾಂಗ್ ಆಗಿ ಈ ಮತಾಂತರರು ಇವರ ತಲೆಯಲ್ಲಿ ಇಸ್ಲಾಮಿಕ್ ಬಗ್ಗೆ ಎಷ್ಟೊಂದು ವಿಚಾರಗಳನ್ನ ತುಂಬಿದ್ದಾರೆ ಅಂತ. ಇದಾದ ಕೆಲವು ದಿನದ ನಂತರ ಈ ಮತಾಂತರರು ಸ್ನೇಹ ಗಳಿಸ್ಕೊಂಡು ಅದನ್ನ ಲವ್ಗೆ ಕನ್ವರ್ಟ್ ಮಾಡಿ ಆದ್ಮೇಲೆ ಹುಡುಗಿರ್ನ ದೈಹಿಕವಾಗಿ ಬಳಸಿ ಪ್ರೆಗ್ನೆಂಟ್ ಕೂಡ ಮಾಡ್ತಾರೆ. ನೀನು ಇಸ್ಲಾಮಿಕ್ ಆಗಿ ಕನ್ವರ್ಟ್ ಆದ್ರೆ ನಿನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಇನ್ನೊಬ್ಬರ ಜೊತೆ ಮದುವೆ ಮಾಡಿಸಿ ಸಿರಿಯಾ ದೇಶಕ್ಕೆ ಡೂಪ್ಲಿಕೇಟ್ ಪಾಸ್ಪೋರ್ಟ್ ಮುಖಾಂತರ ಆ ಹುಡುಗಿರ್ನ ಅವರು ಕಳಿಸ್ತಾರೆ. ಇದರ ಜೊತೆ ಇನ್ನೊಬ್ಬ ಹಿಂದೂ ಹುಡುಗಿಗೆ ತಾನು ಟ್ರ್ಯಾಪ್ ನಲ್ಲಿ ಬಿದ್ದಿದ್ದೀನಿ ಅಂತ ಈ ಮೂಲಕ ಗೊತ್ತಾಗ್ಬಿಡುತ್ತೆ. ಆದ್ರೆ ಈ ಒಂದು ಟೈಮ್ ನಲ್ಲಿ ಕಾಲ ಮೀರಿ ಹೋಗಿರುತ್ತೆ. ಏನು ಮಾಡಕ್ಕಾಗಲ್ಲ. 4 ಗೋಡೆಯ ಮಧ್ಯೆ ಈ ಹುಡುಗಿ ಕಣ್ಣೀರು ಹಾಕ್ತಾಳೆ. ಹಾಗೂ ಅವಳ ಬೆತ್ತಲೆ ಫೋಟೋಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿ ಬ್ಲಾಕ್ ಮೇಲ್ ಮಾಡ್ತಾರೆ. ಇನ್ನು ಕ್ರಿಶ್ಚಿಯನ್ ಹುಡುಗಿ ಏನಿದ್ದಾಳೆ, ಆ ಹುಡುಗಿಗೆ ಜ್ಯೂಸ್ ನಲ್ಲಿ ಮತ್ತು ಬರುವಂತಹ ಒಂದು ಔಷಧವನ್ನ ಹಾಕಿ ಒಂದು ಹೋಟೆಲ್ಗೆ ಕರ್ಕೊಂಡು ಹೋಗಿ ರೇಪ್ ಮಾಡ್ತಾರೆ.
ಈ ಹುಡುಗಿ ಇದನ್ನೇ ಮೊದಲನೇ ಹುಡುಗಿಗೆ ತಿಳಿಸ್ತಾಳೆ. ಆದ್ರೂ ಈ ಹುಡುಗಿ ಇಸ್ಲಾಮಿಕ್ ಬಳಿಗೆ ಆಲ್ರೆಡಿ ಬಿದ್ದಿರ್ತಾಳೆ. ಅವಳಿಗೆ ಯಾವುದು ಕೂಡ ಈ ಸಂದರ್ಭದಲ್ಲಿ ಅರ್ಥ ಆಗಲ್ಲ. ಕ್ರಿಶ್ಚಿಯನ್ ಹುಡುಗಿ ಇದರ ಬಗ್ಗೆ FIR ರೈಸ್ ಮಾಡ್ತಾಳೆ ಹಾಗೂ ಮುಂದಿನ ಕೇರಳ ಹುಡುಗಿರು ಈ ತರಹ ಮುಸ್ಲಿಂ ಬಳಿಗೆ ಬೀಳ್ಬಾರ್ದು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ. ಇವಳು ಇಸ್ಲಾಮಿಕರ ತಾಲಿಬಾನರ ಶೋಷಣೆಗೆ ಒಳಗಾಗಿರ್ತಾಳೆ ಹಾಗೂ ಈಕೆ ಪ್ರೆಗ್ನೆಂಟ್ ಕೂಡ ಆಗಿರ್ತಾಳೆ ಹಾಗೂ ಅಲ್ಲೇ ತನ್ನ ಮಗುವಿಗೆ ಜನ್ಮ ಕೂಡ ಕೊಡ್ತಾಳೆ. ಇದನ್ನ ಅರಿತ ಈ ಹುಡುಗಿ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ ಹಾಗೂ ಅಫ್ಘಾನಿಸ್ತಾನದ ತಾಲಿಬಾನ್ ನಿಗ್ರಹ ದಳದ ವಶ ಆಗ್ತಾಳೆ. ಆದ್ರೆ ಇವಾಗ್ಲೂ ಈ ಹುಡುಗಿ ಅಫ್ಘಾನಿಸ್ತಾನದ ಜೈಲಿನಲ್ಲಿ ಫ್ರೀಡಮ್ ಇಲ್ಲದೆ ಜೀವನವನ್ನ ಕಳೀತಾ ಇದ್ದಾಳೆ. ಇದೆಲ್ಲ ವಿಷಯವನ್ನ ಅವಳು ಅಫ್ಘಾನಿಸ್ತಾನದ ಅಧಿಕಾರಿಗಳ ಜೊತೆ ಹೇಳಿರ್ತಾಳೆ. ನೋಡಿ, ಹಿಂದೂ ಹುಡುಗಿಯರೇ, ಮುಂದೊಂದು ದಿನ ದ ಮ್ಯಾಂಗ್ಳೂರ್ ಸ್ಟೋರಿ, ದ ಕರ್ನಾಟಕ ಸ್ಟೋರಿ ಅಂತ ಆಗದಿರ್ಲಿ, ಅಷ್ಟೊಂದು ಎಚ್ಚರ ವಹಿಸಿ ಅಂತ ಹೇಳ್ತಾ ಪ್ರತಿಯೊಬ್ಬ ಹಿಂದೂ ಹುಡುಗಿಯರು ಯೋಚಿಸಿ. ಮತಾಂತರರು ಇದ್ದಾರೆ, ಎಚ್ಚರಿಕೆ. ಮಸ್ಟ್ ವಾಚ್ ದ ಕೇರಳ ಸ್ಟೋರಿ. ಇವಾಗ ಈ ಹಿಂದೂ ಹುಡುಗಿ ತಾನು ಮಾಡಿದ ತಪ್ಪನ್ನ ನೆನೆಸ್ಕೊಂಡು ಕೊರಗ್ತಾ ಇದ್ದಾಳೆ. ಈ ಒಂದು ದಿ ಕೇರಳ ಸ್ಟೋರಿ ನೈಜ ಆಧಾರಿತ ಕಥೆಯಾಗಿದ್ದು, ಇಲ್ಲಿ ಹೆಣ್ಮಕ್ಳನ್ನ ಹೇಗೆ ಇಸ್ಲಾಮಿಕ್ ಧರ್ಮಕ್ಕೆ ಕನ್ವರ್ಟ್ ಮಾಡಿದ್ರು, ಜೊತೆಗೆ ಯಾವುದೆಲ್ಲ ರೀತಿಯಾಗಿ ಅವರನ್ನ ಸೆಳೆದುಕೊಂಡು ಅವರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವ್ರನ್ನ ಬೇರೆ ಒಂದು ಧರ್ಮಕ್ಕೆ, ಅದೇ ಇಸ್ಲಾಮಿಕ್ ಧರ್ಮಕ್ಕೆ ಹೇಗೆ ಕನ್ವರ್ಟ್ ಮಾಡಿದ್ರು ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ಒಂದು ಸ್ಟೋರಿಯಲ್ಲಿ ಹೇಳಲಾಗಿದೆ. ಜೊತೆಗೆ ಇದು ಕೇರಳದಲ್ಲಿ, ನಮ್ಮ ಪಕ್ಕದ ರಾಜ್ಯ ಆದಂತಹ ಕೇರಳದಲ್ಲಿ ನಡೆದಿರುವಂತಹ ನೈಜ ಘಟನೆ. ಸೊ ಇದು ಹೆಚ್ಚಾಗಿ ಇದೀಗ ಸುದ್ದಿ ಆಗ್ತಾ ಇದೆ. ಇವರೆಲ್ಲರೂ ಕೂಡ ಇವಾಗ್ಲೂ ಇದ್ದಾರೆ. ಇದರಲ್ಲಿ ಕೆಲವೊಂದು ವ್ಯಕ್ತಿಗಳು ಇವಾಗ್ಲೂ ಕೂಡ ಆರಾಮದಲ್ಲಿ ಜೀವನವನ್ನ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು. ಅವರ ಬಗ್ಗೆ ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳಿಲ್ಲ. ನಮ್ಮ ಹೆಣ್ಮಕ್ಳು ಅವರ ಪಾಲಾಗಿದ್ದಾರೆ. ಹಾಗೆಯೇ ಹಲವಾರು ರೀತಿಯಾಗಿ ಹಲವಾರು ವರ್ಷಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಈ ರೀತಿಯಾದಂತಹ ಟ್ರ್ಯಾಪ್ಗಳಿಗೆ ಒಳಗಾಗ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಖಂಡಿತವಾಗ್ಲೂ ನಿಮಗೆ ಈ ವಿಡಿಯೋದ ಬಗ್ಗೆ ಏನ್ ಅನ್ಸಿತು, ಕಂಪ್ಲೀಟ್ ಆಗಿ ನೆಗೆಟಿವ್ ಇರ್ಬೋದು, ಪಾಸಿಟಿವ್ ಇರ್ಬೋದು, ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೀರಾಯ ನೆಸ್ಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಪ್ರಸಾರವಾಗೋ ಎಲ್ಲಾ ವಿಡಿಯೋಗಳನ್ನು ಲೈಕ್ ಮಾಡಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡೋದನ್ನ ಮರಿಬೇಡಿ.